ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಡೊಮೆಸ್ಟಿಕ್ ಕಾರ್ಗೋ ಸೇವೆ ಸ್ಥಗಿತಗೊಂಡಿದ್ದರಿಂದ ಇದರ ದುಷ್ಪರಿಣಾಮವಾಗಿ ಜಿಐ ಟ್ಯಾಗ್ ಹೊಂದಿರುವ ಶಂಕರಪುರ ಮಲ್ಲಿಗೆಯ ಮೇಲೂ ಉಂಟಾಗಿದೆ. ಮಲ್ಲಿಗೆಯನ್ನು ದೂರದ ಮುಂಬೈಗೆ ಕಳುಹಿಸಲು ಸಾಧ್ಯವಾಗದೆ ಸ್ಥಳೀಯ ಮಾರುಕಟ್ಟೆಯನ್ನೇ ನೆಚ್ಚಿಕೊಳ್ಳುವಂತಾಗಿದೆ. ಬೆಳೆಗಾರರಿಗೂ ಉತ್ತಮ ಬೆಲೆ ಸಿಗುವ ಅವಕಾಶ ತಪ್ಪಿದೆ. ಉಡುಪಿ ಜಿಲ್ಲೆಯ ಶಂಕರಪುರ ಮತ್ತು ಪರಿಸರದಿಂದ ದಿನವೊಂದಕ್ಕೆ 300 ರಿಂದ 500 ಅಟ್ಟಿ ಅಂದರೆ 1200 ರಿಂದ 1500 ಚೆಂಡು ಮಲ್ಲಿಗೆ ಹೂ ಮುಂಬೈಗೆ, ಕೆಲವೊಮ್ಮೆ ಅಲ್ಲಿಂದ ವಿದೇಶಕ್ಕೂ ಹೋಗ್ತಾ ಇತ್ತು. ಆದರೆ 2 ವರ್ಷಗಳಿಂದ ಕೊರೋನಾ ಹಿನ್ನೆಲೆಯಲ್ಲಿ ವಿಮಾನಯಾನ ಬಾಧಿತವಾಗಿದ್ದು ಶಂಕರಪುರ ಮಲ್ಲಿಗೆಯು ರಾಜ್ಯ ಬಿಟ್ಟು ಹೊರ ಹೋಗದ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕಾರ್ಗೋ ಸೇವೆ ಆರಂಭಗೊಂಡಿದೆಯಾದರೂ ಆಂತರಿಕ ಕಾರ್ಗೋ ಆರಂಭ ಆಗಿಲ್ಲ. ಮಲ್ಲಿಗೆ ಬೇಗನೆ ಹಾಳಾಗ್ತಾ ಇದೆಯಾದ್ರಿಂದ ವಿಮಾನದಲ್ಲಿ ಕಳುಹಿಸುವುದು ಅನಿವಾರ್ಯ. ಉಡುಪಿನ ಮಂಗಳೂರು ಮೂಲಕ 1 ಅಥವಾ 2 ತಾಸುಗಳಲ್ಲಿ ಮುಂಬೈಗೆ ವಿಮಾನದಲ್ಲೇ ಮಲ್ಲಿಗೆ ಸರಬರಾಜು ಆಗ್ತಾ ಇತ್ತು. ಮಲ್ಲಿಗೆ ಮಾತ್ರವಲ್ಲದೆ ಇತರ ಹೂಗಳು, ಅಲಂಕಾರಿಕ ಪುಷ್ಪಗಳು ಕೂಡ ಮಂಗಳೂರು ಮೂಲಕ ಮುಂಬೈ ಮತ್ತು ಇತರೆಡೆಗೆ ಕಾರ್ಗೋ ಮೂಲಕ ಸರಬರಾಜಾಗ್ತಾ ಇದ್ವು. ಅಣಬೆ ಸಹಿತ ವಿವಿಧ ತರಕಾರಿಗಳು, ಊರಿನ ವಿಶೇಷ ತರಕಾರಿಗಳ ಸಾಗಣೆ ಕೂಡ ನಡೀತಾ ಇತ್ತು. ಇದೆಲ್ಲದಕ್ಕೂ ಈಗ ತಡೆಬಿದ್ದಿದೆ. ಆದರೆ ಅಂತಾರಾಷ್ಟ್ರೀಯ ಕಾರ್ಗೋ ಸೇವೆ ಆರಂಭವಾಗಿರೋದ್ರಿಂದ ಮೀನು ರಫ್ತಿಗೆ ತೊಂದರೆ ಆಗಿಲ್ಲ.